ಶ್ರೀಮದ್ ಭಾಗವತಂ ಮೊದಲನೇ ಸ್ಕಂದ 5ನೇ ಅಧ್ಯಾಯ 16ನೇ ಶ್ಲೋಕ. ವಿಚಕ್ಷಣ ಅಸ್ಯ ಹರತಿ ವೇದಿತುಂ ವಿಭೋ ಅನಂತಪಾರಸ್ಯ ನಿವೃತ್ತತ ಸುಖಂ ಪ್ರವೃತ್ತಮಾನಸ್ಯ ಗುಣೈ ಅನಾತ್ಮಾನ ತಥಾ ಭವಾನ್ ದರ್ಶಯ ಚೇಸಿತಂ ವಿಭೋ. ಅನುವಾದ: ಪರಮ ಪುರುಷನಿಗೆ ಯಾವುದೇ ಮಿತಿಗಳಿಲ್ಲ. ಅನ್ಲಿಮಿಟೆಡ್. ಕೃಷ್ಣ ಅನ್ಲಿಮಿಟೆಡ್. ಲೋಕ ಸುಖದ ಚಟುವಟಿಕೆಗಳಿಂದ ನಿವೃತ್ತನಾದ ತುಂಬಾ ನಿಪುಣನಾದ ವ್ಯಕ್ತಿಯು ಮಾತ್ರವೇ ಈ ಆಧ್ಯಾತ್ಮಿಕ ಮೌಲ್ಯಗಳ ತಿಳುವಳಿಕೆಯನ್ನು ಪಡೆದುಕೊಳ್ಳಲು ಅರ್ಹನಾಗಿರುತ್ತಾನೆ. ಆದರೆ ಲೋಕಮೋಹದಿಂದಾಗಿ ಅದನ್ನು ಅರಿಯುವ ಸ್ಥಿತಿಯಲ್ಲಿ ಇಲ್ಲದ ವ್ಯಕ್ತಿಗಳು ಇರುತ್ತಾರೆ. ಅಂಥವರಿಗೆ ನೀವು ಪರಮ ಪುರುಷನ ಅಲೌಕಿಕ ಕಾರ್ಯಗಳನ್ನು ವಿವರಿಸಬೇಕು. ಈ ಮೂಲಕ ಅವರನ್ನು ದಿವ್ಯ ಸಾಕ್ಷಾತ್ಕಾರಿಗೆ ಹಚ್ಚಬೇಕು. ಎಸ್, ಈ ಶ್ಲೋಕದಲ್ಲಿ ಅಂತ ಹೇಳುವಂತಂದ್ರೆ ಭಗವಂತನಿಗೆ ಮಿತಿ ಇಲ್ಲ. ಕೃಷ್ಣ ಅನ್ಲಿಮಿಟೆಡ್. ಮತ್ತೆ ಇದನ್ನು ಯಾರು ಹೇಳ್ಬೋದು? ಯಾರು ಈ ಭೌತಿಕ ಇಚ್ಛೆಯನ್ನು ಯಾರು ತಿರಸ್ಕರಿಸಿದಾನೆ ಅವನಿಗೆ ಈ ಆಧ್ಯಾತ್ಮಿಕ ಅರ್ಥ ಆಗ್ತದೆ. ಈ ಆಧ್ಯಾತ್ಮಿಕ ಅರ್ಥ ಆಗ್ತದೆ, ಇಲ್ಲದ್ರೆ ಇಲ್ಲ. ಲೋಕ ಸುಖದ ಚಟುವಟಿಕೆಗಳನ್ನು ನಿವೃತ್ತನಾದ ತುಂಬಾ ನಿಪುಣವಾದ ವ್ಯಕ್ತಿ ಮಾತ್ರವೇ ಈ ಆಧ್ಯಾತ್ಮಿಕ ಮೌಲ್ಯಗಳ ತಿಳುವಳಿಕೆಯನ್ನು ಪಡೆದುಕೊಳ್ಳಲು ಅರ್ಹನಾಗಿರುತ್ತಾನೆ. ಮತ್ತೆ ಹೇಳುವಂಥದ್ದು ನೆಕ್ಸ್ಟ್, ಆದರೆ ಲೋಕಮೋಹದಿಂದಾಗಿ ಅದನ್ನು ಅರಿಯುವ ಸ್ಥಿತಿಯಲ್ಲಿ ಇಲ್ಲದ ವ್ಯಕ್ತಿಗಳು ಇರುತ್ತಾರೆ. ಅಂಥವರಿಗೆ ನಾರದನು ಹೇಳುವಂಥದ್ದು, ಅಂಥವರಿಗೆ ನೀನು ಪರಮ ಪುರುಷನ ಅಲೌಕಿಕ ಕಾರ್ಯಗಳನ್ನು ವಿವರಿಸಬೇಕು. ಅಂಥವರಿಗೆ ವಿವರಿಸಬೇಕು. ಯಾಕಂದ್ರೆ ಅವರಿಗೆ ಈ ಭೌತಿಕ ಅಟ್ಯಾಚ್ಮೆಂಟ್, ಲೋಕಮೋಹದಿಂದಾಗಿ ಇಲ್ಲದ ವ್ಯಕ್ತಿಗಳು ಇರುತ್ತಾರೆ. ಅವರಿಗೆ ನೀನು ಈ ಪರಮಪುರುಷನ ಅಲೌಕಿಕ ಕಾರ್ಯವನ್ನು ವಿವರಿಸಬೇಕು. ಆ ಮೂಲಕ ಅವರನ್ನು ದಿವ್ಯ ಸಾಕ್ಷಾತ್ಕಾರ ಅಂದ್ರೆ ಅಂದ್ರೆ ಆ ಕೃಷ್ಣನ ದರ್ಶನ ಪಡೆಯುವಂಥದ್ದು. ಅದನ್ನು ನೀನು ವಿವರಿಸು. ಈ ಭಾಗವತಮ ಅದೇ. ಈ 12 ಸ್ಕಂದ ನಾವು ಈ ರೀತಿ ಡೀಟೇಲ್ಸ್ ಸ್ಟಡಿ ಮಾಡಿದರೆ ಖಂಡಿತ ನಮಗೆ ಸಾಕ್ಷಾತ್ಕಾರ ಆಗ್ತದೆ, ಅದರಲ್ಲಿ ಡೌಟ್ ಇಲ್ಲ. ಪ್ರಭುಪಾದ ಹೇಳ್ತಾರೆ, ಈ ಮೊದಲ ಸ್ಕಂದ ಈ ರೀತಿ ಡೀಟೇಲ್ ನಾವು ಕಲಿತಾ ಇದ್ದೇವಲ್ಲ, ಈ ರೀತಿ ಕಲಿತ್ರೆ ಎಂಡ್ ಆಗುವಾಗ ಭಕ್ತನಾಗ್ತಾನಂತೆ. ಪ್ರಭುಪಾದ ಹೇಳ್ತಾರೆ, ಸ್ಟಾರ್ಟಿಂಗಲ್ಲಿ ಭಕ್ತ ಇರ್ಲಿಕ್ಕಿಲ್ಲ, ಆದರೆ ಈ 19 ಅಧ್ಯಾಯ ಉಂಟು. 19 ಅಧ್ಯಾಯ ಮುಗಿದ ಕೂಡಲೇ ಈಗ ನಾವು 5ನೇ ಅಧ್ಯಾಯದಲ್ಲಿದ್ದೇವೆ, ಅವ ಭಕ್ತನಾಗ್ತಾನಂತೆ ಪ್ರಭುಪಾದ ಹೇಳಿದ್ದಾರೆ. ಅದೇ ರೀತಿ ಈ 12 ಸ್ಕಂದ ಈ ರೀತಿ ನಾವು ಕಲಿತ್ರೆ ನಮಗೆ ಗ್ಯಾರಂಟಿ ಆತ್ಮ ಸಾಕ್ಷಾತ್ಕಾರ ಆಗ್ತದೆ, ಅದರಲ್ಲಿ ಡೌಟ್ ಇಲ್ಲ, ದಿವ್ಯ ಸಾಕ್ಷಾತ್ಕಾರ. ಹಾಗಾಗಿ ನಾರದ ಮುನಿ ವೇದವ್ಯಾಸರಿಗೆ ಹೇಳುವಂಥದ್ದು, ನೀನು ಈ ರೀತಿ ಅವರಿಗೆ ಮಾಡಿಕೊಡು, ಭಾಗವತವನ್ನು ಈ ರೀತಿ ಬರಿ ಅಂತ ಹೇಳ್ತಾರೆ. ಎಸ್, ಈಗ ಭಾವಾರ್ಥ ಬೈ ಹಿಸ್ ಡಿವೈನ್ ಗ್ರೇಸ್ ಎಸಿ ಭಕ್ತಿವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದ್ ಕಿ ಜೈ. ದೈವಿ ವಿಜ್ಞಾನವು ತಿಳಿಯಲು ತುಂಬಾ ಕಷ್ಟಕರವಾದದ್ದು. ನೋಡಿ, ಈ ದೈವಿ ವಿಜ್ಞಾನ ನಾವು ಸೋಕಾಲ್ಡ್ ಸೈನ್ಸ್ ಶಾಲೆಯಲ್ಲಿ ಕಲಿಬಹುದು, ಹಾಗೆ ಆ ವಿಜ್ಞಾನ ತಿಳಿಬಹುದು, ಆದರೆ ಅದು ದೈವಿ ವಿಜ್ಞಾನ ಅಲ್ಲ, ಅದು ಸೋಕಾಲ್ಡ್ ಸೈನ್ಸ್. ಇದು ತುಂಬಾ ಕಷ್ಟಕರವಾದದ್ದು. ಭಗವಂತನ ಅಲೌಕಿಕ ಕಾರ್ಯ ನಿರೂಪಣೆ ಯಾದಾಗಲಂತೂ ಅದನ್ನು ಗ್ರಹಿಸುವುದು ಇನ್ನೂ ಹೆಚ್ಚು ಕಷ್ಟ. ಯಾಕೆಂದ್ರೆ ಭಗವಂತನನ್ನು ನೋಡಿ ಅಷ್ಟು ಸುಲಭದಲ್ಲಿ ಅರ್ಥ ಮಾಡ್ಲಿಕ್ಕೆ ಆಗುವುದಿಲ್ಲ. ಹೇಗಂದ್ರೆ ಅದಕ್ಕೆ ಕೃಷ್ಣ ಅಂತ ಹೇಳುವಂಥದ್ದು ಭಗವದ್ಗೀತೆಯಲ್ಲಿ 7ನೇ ಅಧ್ಯಾಯದಲ್ಲಿ, ಮನುಷ್ಯಾನಾಂ ಸಶೇಷು ಕಶ್ಚಿತ್ ಯತತಿ ಸಿದ್ಧಯೇ ಯತತಾಂ ಅಪಿ ಸಿದ್ಧಾನಾಂ ಕಶ್ಚಿನ್ ಮಾಂ ವೇದಿ ತತ್ವತಃ. ಕೋಟಿಗಟ್ಟೆ ಮನುಷ್ಯರಲ್ಲಿ ಒಬ್ಬ ಬರುವುದಂತೆ. ಮನುಷ್ಯನಾಂ ಸಶೇಷು ಕಶ್ಚಿತ್ ಯತತಿ ಸಿದ್ಧಯೇ ಯತತಾಂ ಅಪಿ ಸಿದ್ಧಾನಾಂ.
ಅದರಲ್ಲಿ ಬಂದರಲ್ಲಿ ಒಬ್ಬ ಕೂಡ ನನ್ನಲ್ಲಿ ಟೋಟಲ್ ಅರ್ಥ ಮಾಡಲಿಕ್ಕೆ ಸಾಧ್ಯವಿಲ್ಲ. ಇದು ನಾವು ತಿಳ್ಕೊಳ್ಬೇಕು. ಕೃಷ್ಣನನ್ನು ಸುಲಭದ ರೀತಿಯಲ್ಲಿ ಅರ್ಥ ಮಾಡಲಿಕ್ಕೆ ಆಗುವುದಿಲ್ಲ. ಅದಕ್ಕೆ ನಾವು ಅಷ್ಟು ಅಂದರೆ, ಈಗ ನೋಡಿ ಹೇಗೆಂದರೆ, ಈಗ ನಮ್ಮದು ಮೆಟೀರಿಯಲ್ ಕ್ವಾಲಿಫಿಕೇಶನ್ ಅಂತಂದರೆ, ಈಗ MBBS, MB, IAS, ಅಲ್ಲಿ ನಾವು ಎಷ್ಟು ಕಲಿಬೇಕು? ಸಪೋಸ್ ನಾವು PUC ಅಲ್ಲಿ ಒಳ್ಳೆ ಕಲ್ತ್ರೆ, ಅಂದರೆ ಫಸ್ಟ್ PUC ಸೆಕೆಂಡ್ PUC ಟೋಟಲ್ 18 ಗಂಟೆ 6 ಗಂಟೆ ಮಲಗುವಂಥ ಪೂರ್ತಿ, ಬೇರೆ ಯಾವುದೇ ಆಕ್ಟಿವಿಟೀಸ್ ಇಲ್ಲ, ಈ ಸ್ಪೋರ್ಟ್ಸ್ ಇಲ್ಲ, ಯಾವುದು TV ಇಲ್ಲ, ಯಾವುದಿಲ್ಲ, ಟೋಟಲಿ ಕಲಿಯುವುದು ಈ ರೀತಿ ಮಾಡಿದರೆ PUC ಅಲ್ಲಿ ಒಳ್ಳೆ ಮಾರ್ಕ್ಸ್ ಸಿಗ್ತದೆ. ಒಳ್ಳೆ ಮಾರ್ಕ್ಸ್ ಸಿಕ್ಕಿದ್ರೆ ಮತ್ತೆ ನಮಗೆ ಇದಕ್ಕೆ ಯಾವುದಕ್ಕೆ ಎಂಟ್ರಿ ಸಿಗ್ತದೆ. ಯಾವುದು ಒಂದು ನಾವು ಅದೇ ಡಾಕ್ಟರ್, ಅಷ್ಟು ಎಫರ್ಟ್ ಆಗಬೇಕು 2 ವರ್ಷ. ಅದೇ ರೀತಿ IAS ಎಕ್ಸಾಮ್, ಅದು ಕೂಡ ಹಾಗೆ ಸುಲಭ ಇಲ್ಲ, ತುಂಬ ಕಷ್ಟ ಉಂಟು, ತುಂಬ ನಾವು ಪ್ರಿಪೇರ್ ಆಗಬೇಕು. ಡೈಲಿ 18 ಗಂಟೆ ಕಲ್ತು ಒಮ್ಮೆ ಎಕ್ಸಾಮ್ ಬರೆದು ವಾಪಸ್ ಫೇಲ್ ಆಗಿ ಮತ್ತೆ ಬರೆದು, ಕೆಲವರು ಫಸ್ಟಿಗೆ ಪಾಸ್ ಆಗ್ತಾರೆ, ಕೆಲವರು ಇನ್ನೂ ಅದನ್ನು ಇದಾಗಿ ಬರೆದು ಮತ್ತೆ ಪಾಸ್ ಆಗೋದು. ಮತ್ತು ಈ CA ಎಕ್ಸಾಮ್ ಕೂಡ ಹಾಗೆ ಸುಲಭ ಇಲ್ಲ, ತುಂಬ ಕಲಿತಾ ಇರಬೇಕು ಈ ರೀತಿ. ಇದು ಒಂದು ಆಫ್ಟರ್ ಆಲ್ ಒಂದು ಭೌತಿಕ, ಅಂದರೆ ಈಗ ಒಬ್ಬ ಡಾಕ್ಟರ್ ಆಗ್ಬೋದು, IAS ಆಗ್ಬೋದು, ಅಲ್ಲ CA ಆಗ್ಬೋದು. ಅದು ನೆಕ್ಸ್ಟ್ ಲೈಫ್ ಅಂತ, ನೆಕ್ಸ್ಟ್ ಲೈಫ್ ಗೊತ್ತಿಲ್ಲ. ಪ್ರಭುಪಾದ ಹೇಳ್ತಾರೆ, ನೆಕ್ಸ್ಟ್ ಲೈಫ್ ಅವನ ಕರ್ಮಾನುಸಾರ ಅವ ಇರುವೆ ಕೂಡ ಆಗ್ಬೋದು, ಬೆಕ್ಕು ಕೂಡ ಆಗ್ಬೋದು, ಪಕ್ಷಿ ಕೂಡ ಆಗ್ಬೋದು, ನಾಯಿ ಕೂಡ ಆಗ್ಬೋದು, ಮೊಸಳೆ ಕೂಡ ಆಗ್ಬೋದು, ಮರ ಕೂಡ ಆಗ್ಬೋದು, ಹಾವು ಕೂಡ ಆಗ್ಬೋದು, ಇರುವೆ ಕೂಡ, ಎಂತ ಕೂಡ ಆಗ್ಬೋದು, ಅದು ನಮ್ಗೆ ಗೊತ್ತಿಲ್ಲ. ಅದಕ್ಕೆ ಹೇಳುವಂಥದ್ದು, ಇಲ್ಲಿ ಹೇಳುವಂಥದ್ದು, ಕೃಷ್ಣನನ್ನು ತಿಳಿಯಲಿಕ್ಕೆ ಈಗ ನಾವು ಈ ಭೌತಿಕತೆಗೆ ನಾವು ಅಷ್ಟು ಮಕ್ಕಳನ್ನು ಅಷ್ಟು ಕಷ್ಟಪಟ್ಟು ಓದಿಸ್ತಾ ಇದ್ದೇವೆ. ಅದೇ ರೀತಿ ಈ ಆಧ್ಯಾತ್ಮಿಕ ಕೃಷ್ಣನನ್ನು ತಿಳಿಯಲಿಕ್ಕೆ ಕೂಡ ನಾವು ಅಷ್ಟೇ ಕಷ್ಟಪಡಬೇಕು. ಟೋಟಲ್ ನಾವು ಕೃಷ್ಣನ ಅಂದರೆ ಪ್ರಭುಪಾದ ಹೇಳುವಂಥದ್ದು, ನಾವೊಂದು ಇಡಿಸೂಡಿ ಹಿಡ್ಕೊಂಡು ಈ ಶುದ್ಧ ಭಕ್ತರ ಪಾದದ ಕೆಳಗೆ ಗುಡಿಸ್ತಾ ಇರಬೇಕಂತೆ. ಕೃಷ್ಣನ ಮತ್ತು ಶುದ್ಧ ಭಕ್ತರ ಪಾದದ ಕೆಳಗೆ ಈ ರೀತಿ ಮಾಡ್ತಾ ಮತ್ತೆ ನಾವು ಆ ಒಂದು ನಮ್ರತೆಯಲ್ಲಿ ಇದ್ರೆ ಮತ್ತೆ ನಮಗೆ ಎಂತಾದ್ರು ತಿಳಿಬೋದು ಭಕ್ತಿ. ಇಲ್ಲದೇ ಇಲ್ಲ, ಸುಲಭ ಇಲ್ಲಪ್ಪ, 7 ವರ್ಷ ಸುಲಭ ಇಲ್ಲ. ಈಗ ಅಂದರೆ ನಾನು ಕೂಡ ಭಕ್ತನಾದೆ, ಇಲ್ಲ ಸರ್. ಭಕ್ತನಾದರೆ ವೀತರಾಗ ಭಯ ಕ್ರೋಧ. ವೀತರಾಗ ಭಯ ಅಂದರೆ ಕ್ರೋಧ, ಭಯ ಮತ್ತು ರಾಗ, ಅಟ್ಯಾಚ್ಮೆಂಟ್. ಭಯ ಅಂದರೆ ಸಾವಿಂದ ನಾವು ಟೋಟಲಿ, ಈಗ ಈ ಮೂಮೆಂಟಲ್ಲಿ ಸಾವು ಬರ್ತದೆ ನಮಗೆ ರೋಡಲ್ಲಿ ಹೋಗೋ ನಮಗೆ ಆಕ್ಸಿಡೆಂಟ್ ಆಗುತ್ತೆ, ನಾವು ಅದನ್ನು ಎದುರಿಸಲು ಸಿದ್ಧರಿರಬೇಕು. ಆ ಕಂಡೀಷನ್ ನಾವಿದ್ದೇವೆ. ನಾವು ಕಂಪ್ಲೀಟ್ ಕೃಷ್ಣನ ಪಾದದಲ್ಲಿ ಅಟ್ಯಾಚ್ ಆಗಿರ್ಬೇಕು, ಆ ಕಂಡೀಷನ್ ನಾವಿದ್ದೇವೆ. ಕ್ರೋಧ ಇರಲೇಬಾರ್ದು. ಹಾಗಾಗಿ ಈ ಲೆವೆಲ್ ಬರುವಂಥದ್ದು ತುಂಬ ಕಷ್ಟ ಅಂದರೆ ಎಫರ್ಟ್ ಆಗಿದ್ರೆ ಆಗ್ತದೆ, ನಾವು ಸೀರಿಯಸ್ ಆದಷ್ಟು ಅದಾಗ್ತದೆ. ಭಗವಂತನ ಅಲೌಕಿಕ ಕಾರ್ಯಗಳ ನಿರೂಪಣೆ ಆದಂತಾಗಲು ಅದನ್ನು ಗ್ರಹಿಸುವುದು ಇನ್ನೂ ಹೆಚ್ಚು ಕಷ್ಟ. ಐಹಿಕ ಚಟುವಟಿಕೆಗಳೆಲ್ಲ ಮುಳುಗಿರುವ ಜನರು ಅದನ್ನು ತಿಳಿಯಲಾರರು. ಐಹಿಕ ಜನರಿಗೆ ಗೊತ್ತಾಗುವುದಿಲ್ಲ. ಹೆಚ್ಚಿನವರು ಹೇಳುವುದಂತ, ಅವರ ಹರೇ ಕೃಷ್ಣದವರು, ಅವರಿಗೆ ಎಂತ ಕೆಲಸ ಇಲ್ಲ, ಅವರಿಗೆ ತಿನ್ನುವುದು ಮತ್ತೆ ಕೀರ್ತನೆ ಮಾಡುವಂಥದ್ದು. ಸರ್ ನೀವು ಬಂದು ಮಾಡಿ. ಎಂತಾಯ್ತಂದ್ರೆ, ಇದಕ್ಕೊಂದು ಉದಾಹರಣೆ. ಪ್ರಭುಪಾದೊಮ್ಮೆ ಕೆನಡಾದಲ್ಲಿ ಕೆನಡಾದಲ್ಲಿ ಅಮೇರಿಕಾದಲ್ಲಿ ಯಾವ ಪ್ಲೇಸಲ್ಲಿ ಪ್ರಭುಪಾದೊಂದು ಅಂದರೆ ಒಳ್ಳೆ ಒಂದು ಜಾಗವನ್ನು ನೋಡಿದರು. ಅದು ಹೇಗಿತ್ತಂದರೆ, ಆ ಜಾಗದ ಒಳಗೆ ನಿಮಗೆ ಸಿಗೆ ಹೋಗುವಂಥ ಜಾಗ, ಒಳ್ಳೆ ಜಾಗ ಅದು. ಆಗ ಎಂತಾಯ್ತು ಅಂದರೆ, ಈ ಫೋರ್ಡಿದು ಮಾಲಕ ಮತ್ತು ಇನ್ನೊಬ್ರು ಅವ್ರು ಎಂತಾಯ್ತು ಅಂದರೆ, ಆ್ಯಕ್ಚುಲಿ ಅವರು ವೈರಿಗಳು. ಯಾಕಂದರೆ ಫೋರ್ಡಿದು ಮಾಲಕನ ಇದರಲ್ಲಿ ಅವ ಎಂತಂದರೆ
ಅವನ ಕಂಪನಿಯಲ್ಲಿ ಎಂತ ಮ್ಯಾನೇಜರ್ ಆಗಿದ್ದ. ಹಾಗಾಗಿ ಸ್ವಲ್ಪ ಅವರಿಗೆ ಇರೋದು. ಅವನ ಫೋರ್ಡಿಂದು ಮಗ ಮತ್ತೆ ಇವರ ಮಗ ಇಬ್ಬರು ಪ್ರಭುಪಾದಿಗೆ ಸೇರಿ, ಅಂದ್ರೆ ಕೃಷ್ಣ ಪ್ರಜ್ಞೆಗೆ ಸೇರಿದ್ರು. ಇಬ್ಬರು ಶೇರ್ ಮಾಡಿ ಆ ಜಾಗವನ್ನು ಪ್ರಭುಪಾದಿಗೆ ತುಂಬಾ ಲಾಯ್ಕ್ ಆಗಿದ್ದು, ಹಾಗಾಗಿ ಅವರು ಪರ್ಚೇಸ್ ಮಾಡಿ ಕೊಟ್ಟರು. ನೋಡಿ, ಕೃಷ್ಣ ಪ್ರಜ್ಞೆಗೆ ನಮ್ಮ ವೈರತ್ವ ಕೂಡ ಒಟ್ಟಾಗ್ತದೆ. ಇದು ಸಾಧ್ಯ, ಇಲ್ಲದೆ ಹೊರಗಿಂದ ಅದು ಸಾಧ್ಯವಿಲ್ಲ. ಹಾಗಾಗಿ ಇಬ್ಬರ ತಂದೆ ಆದರೂ ಫೋರ್ಡಿದು ಮತ್ತೆ ಈ ಇನ್ನೊಬ್ಬ ಒಂದು ತಂದೆ ಇಬ್ಬರು ಕೂಡ ವೈರಿಗಳು. ಆದ್ರೆ ಮಕ್ಕಳು ಇಬ್ಬರು ಕೂಡ ಪ್ರಭುಪಾದಿಗೋಸ್ಕರ 50% ಹಾಕಿ ಹಣ ಹಾಕಿ ಆ ಜಾಗವನ್ನು ಪ್ರಭುಪಾದಿಗೆ ಗಿಫ್ಟ್ ಕೊಟ್ಟರು. ಗಿಫ್ಟ್ ಕೊಡುವಾಗ ಅದು ತುಂಬಾ ಅಂದ್ರೆ ನಿಮ್ಗೆ ಎಂತ ಹೇಳುವಂಥದ್ದು, ಅದು ಸ್ವರ್ಗದಾಗಿ ಉಂಟು ಆ ಜಾಗ. ಪ್ರಭುಪಾದಿ ಲೈಕ್ ಆಯ್ತು, ಹಾಗಾಗಿ ಅದನ್ನು ಗಿಫ್ಟ್ ಮಾಡಿಕೊಟ್ರು. ಮತ್ತೆ ಈ ಹೊರಗಿನವ್ರು ಬಂದು ಒಬ್ಬ ಬಂದು ಹೇಳ್ತಾನೆ, ಸ್ವಾಮೀಜಿ ನಿಮ್ಗೆ ಎಂತ ಕೆಲಸ ಇಲ್ಲ, ನೀವು ಇಲ್ಲಿ ಜಾಲಿ ಮಾಡ್ತಾ ಇದ್ದೀರಿ, ಸುಮ್ಮನೆ ನೀವು ಈ ಜಪ ಮಾಡುವುದು, ಇದೇ ಮಾಡುವಂಥದ್ದು, ಓದುವುದು ಮತ್ತೆ ತಿನ್ನುವಂಥದ್ದು. ಪ್ರಭುಪಾದ ಹೇಳಿದ್ರು, ಎಸ್ ನಾವು ಜಾಲಿ ಮಾಡ್ತೇವೆ, ನೀನು ಕೂಡ ಬಾ. ಇಲ್ಲ ನಾನು ಬರುವುದಿಲ್ಲ. ಜನರಿಗೆ ಅಂದ್ರೆ ನೋಡಿ, ಪ್ರಭುಪಾದ ಹೇಳ್ತಾರೆ ಇದು ಕೂಡ ಕೆಲಸ. ಕಂಟಿನ್ಯೂಸ್ 5-6 ಗಂಟೆ ಓದುವಂಥದ್ದು ಕೂಡ ಕೆಲಸ, 2-3 ಗಂಟೆ ಜಪ ಮಾಡುವಂಥದ್ದು ಕೂಡ ಕೆಲಸ, 2 ಗಂಟೆ ಕೀರ್ತನೆ ಮಾಡುವಂಥದ್ದು ಕೂಡ ಕೆಲಸ, ಈ ಕ್ಲಾಸ್ ಮಾಡುವಂಥದ್ದು ಕೂಡ ಕೆಲಸ. ಅದು ಜನರಿಗೆ ಇದಕ್ಕೆ ಟೇಸ್ಟ್ ಇಲ್ಲ, ಮಾಡ್ಲಿಕ್ಕೆ ಆಗುದಿಲ್ಲ. ಹಾಗಾಗಿ ಅವ್ರು ಹೇಳುದು, ಅವ ಇಸ್ಕಾನ್ ಪ್ರಯೋಜನ ಇಲ್ಲ, ಅವ ಸುಮ್ಮನೆ ಯಾವಾಗಲೂ ಕೀರ್ತನೆ ಮಾಡ್ತಾ ಇರ್ತಾನೆ, ಓದ್ತಾ ಇರ್ತಾನೆ, ಅವನಿಗೆ ಏನು ಕೆಲಸ ಇಲ್ಲ. ಇದು ಕೂಡ ಕೆಲಸ. ಆದ್ರೆ ಈ ಕೆಲಸದಲ್ಲಿ ನಮ್ಗೆ ನೆಕ್ಸ್ಟ್ ಲೈಫ್ ಎಂತ, ಕೃಷ್ಣ ಎಂತ ಹೇಳ್ತಾನೆ, ಅಕರ್ಮ ಮಾಡಿದ್ರೆ ನನ್ನ ಲೋಕಕ್ಕೆ ಬರ್ತೀಯ. ಆದ್ರೆ ಅವ್ರಿಗೆ ಗೊತ್ತಿಲ್ಲ ಅವ್ರ ನೆಕ್ಸ್ಟ್ ಲೈಫ್ ಎಂತ ಆಗ್ತಾರಂತ. ಆದ್ರೆ ನಮ್ಗೆ ಗ್ಯಾರಂಟಿ ಉಂಟು, ಕೃಷ್ಣ ಹೇಳಿದ್ದಾನೆ ನೆಕ್ಸ್ಟ್ ಲೈಫ್ ಕೃಷ್ಣನ ಸ್ಮರಣೆ ಮಾಡಿದ್ರೆ ನಮ್ಗೆ ನೆಕ್ಸ್ಟ್ ಲೈಫ್ ಬಗ್ಗೆ ಗೊತ್ತುಂಟು. ಅವರಿಗೆ ಈ ಲೈಫ್ ಇದೆ ಗ್ಯಾರಂಟಿ ಇಲ್ಲ, ನೆಕ್ಸ್ಟ್ ಲೈಫ್ ವಿಷಯವೇ ಗೊತ್ತಿಲ್ಲ. ಹಾಗಾಗಿ ಜನರು ಈ ರೀತಿ ಇದ್ದಾರೆ, ಏನ್ ಮಾಡ್ಲಿಕ್ಕೆ ಆಗುದಿಲ್ಲ. ಹೆಚ್ಚು ಐಕ ಚಟುವಟಿಕೆಗಳಲ್ಲೇ ಮುಳುಗಿರುವ ಜನಗಳು ಅದನ್ನು ತಿಳಿಯಲಾರರು. ನೋಡಿ, ಯಾಕಂದ್ರೆ ಅವರು ಐಕ ಇದರಲ್ಲಿ ಮುಳುಗಿದ್ದಾರೆ, ಅವರಿಗೆ ಇದು ಅರ್ಥವಾಗುವುದಿಲ್ಲ. ಆಧ್ಯಾತ್ಮಿಕ ಜ್ಞಾನದ ಸಂಸ್ಕಾರ ಪಡೆದು ಐಕ ಚಟುವಟಿಕೆಗಳಿಂದ ಬಹುಮಟ್ಟಿಗೆ ಪಾರಾದ ವಿಶಿಷ್ಟ ಜನರಿಗೆ ಮಾತ್ರವೇ ಈ ದೈವ ವಿಜ್ಞಾನದ ಅಧ್ಯಯನಕ್ಕೆ ಬೇಕಾದ ಯೋಗ್ಯತೆ ಇರುತ್ತದೆ. ಅದು ಯಾರಿಗೆ ತಿಳಿತದೆ? ಇದು ಆಧ್ಯಾತ್ಮಿಕ ಜ್ಞಾನ ಸಂಸ್ಕಾರ ಪಡೆದು ಐಕ ಚಟುವಟಿಕೆಯಿಂದ ಬಹುಮಟ್ಟಿಗೆ ಪಾರಾದ ವಿಶಿಷ್ಟ ಜನರಿಗೆ ಮಾತ್ರವೇ ಈ ದೈವ ವಿಜ್ಞಾನದ ಅಧ್ಯಯನಕ್ಕೆ ಬೇಕಾದ ಯೋಗ್ಯತೆ ಇರುತ್ತದೆ. ಸಹಸ್ರಾರು ಜನರಲ್ಲಿ ಎಲ್ಲೋ ಒಬ್ಬನು ಮಾತ್ರ ಪಾರಮಾರ್ಥಿಕ ಸಾಕ್ಷಾತ್ಕಾರ ಹೊಂದಲು ಅರ್ಹನಾಗುತ್ತಾನೆ. ಬಹುನಾಮ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ ವಾಸುದೇವ ಸರ್ವಮಿತಿ ಸಹಮಾತ್ಮ ಸುದುರ್ಲಭ ಎಂದು ಭಗವದ್ಗೀತೆಯಲ್ಲಿ ಸ್ಪಷ್ಟವಾಗಿ ಹೇಳಿದೆ. ಹಾಗೆ ಪಾರಮಾರ್ಥಿಕ ಅರಿವು ಇರುವ ಸಹಸ್ರಾರು ಜನರಲ್ಲಿ ಕೆಲವರು ಮಾತ್ರ ಭಗವಂತನ ಒಬ್ಬ ಪುರುಷನಾಗಿ ನಿರ್ವಹಿಸುವ ದೈವಿ ವಿಜ್ಞಾನ ತಿಳಿಯಬಲ್ಲರು. ಮನುಷ್ಯ ನಾಂ ಸಹಶ್ರೇಷ್ಠ ಕಶ್ಚಿದ್ಯತೆ ಸಿದ್ಧೆ ಯಥಾದಾಂ ಅಪಿ ಸಿದ್ಧಾನಾಂ ಕಶ್ಚಿನ್ ಮಾಮವೇತಿ ತತ್ವ. ಅಂದ್ರೆ ಕೋಟಿ ಮನುಷ್ಯರಲ್ಲಿ ಯಾರಾದ್ರೂ ಒಬ್ಬ ತಿಳಿಯುವುದು ತುಂಬಾ ಕಷ್ಟ, ಭಗವಂತನ ಸುಲಭವಾಗಿ ತಿಳಿಯಲಿಕ್ಕೆ ಆಗುದಿಲ್ಲ. ಆದ್ದರಿಂದಲೇ ಭಗವಂತನ ಅಲೌಕಿಕ ಕಾರ್ಯಗಳನ್ನು ನೇರವಾಗಿ ವರ್ಣಿಸಿ ಭಗವತ್ ವಿಜ್ಞಾನವನ್ನು ವಿವರಿಸುವಂತೆ ನಾರದ ವೇದವ್ಯಾಸರಿಗೆ ಬೋಧಿಸು. ಹಾಗಾಗಿ ಈಗ ನಾರದನು ಹೇಳ್ತಾ ಇದ್ದಾರೆ ವೇದವ್ಯಾಸರಿಗೆ, ನೀನು ಭಗವಂತನ ಬಗ್ಗೆ ವಿವರಿಸು, ಭಗವಂತನ ಅಲೌಕಿಕ ಕಾರ್ಯಗಳನ್ನು ವಿವರಿಸು, ಈಗ ನೀನು ಅದನ್ನು ಮಾಡುವ ಅಂತ ಹೇಳ್ತಾರೆ. ವ್ಯಾಸರಾದರೂ ವಿಜ್ಞಾನದ ಪರಿಣಿತರು, ಅವರು ಈ ವಿಜ್ಞಾನದಲ್ಲಿ ಪರಿಣಿತರು, ಅವರು ಪಂಡಿತ ಅಲ್ಲದೆ ಅವರು ಲೋಕ ಭೋಗದಲ್ಲಿ ನಿರ್ಲಿಪ್ತರಾದವರು. ಅವರಿಗೆ ಲೋಕಭೋಗದ ಬಗ್ಗೆ ಆಸಕ್ತಿ ಇಲ್ಲ. ಅದು ನಮ್ಗೆ ಉಂಟು, ನಮ್ಗೆ ಲೋಕಭೋಗದ ಆಸಕ್ತಿ ಉಂಟು. ಆದ್ದರಿಂದ ಅದನ್ನು ವರ್ಣಿಸಲು ವ್ಯಾಸರು ಸರಿಯಾದ ವ್ಯಕ್ತಿ. ನೋಡಿ, ಯಾರಿಗೆ ಲೋಕಭೋಗದ ಬಗ್ಗೆ ಆಸೆ ಇಲ್ಲವೋ ಅವ ಸರಿಯಾದ ವ್ಯಕ್ತಿ. ಹಾಗೆ ವ್ಯಾಸಪುತ್ರರಾದ ಶುಕಮುನಿಗಳು ಸಹ ಅದನ್ನು ಕೇಳಲು ತಕ್ಕ ವ್ಯಕ್ತಿ. ಶುಕಮುನಿ ಕೂಡ ತಕ್ಕ ವ್ಯಕ್ತಿ. ಶ್ರೀಮದ್ ಭಾಗವತ ಅತ್ಯಂತ ಶ್ರೇಷ್ಠರಾದ ದೈವಿ ವಿಜ್ಞಾನ, ಟಾಪ್ ಮೋಸ್ಟ್ ಇದು. ಅಂದ್ರೆ ವೇದವ್ಯಾಸರು ಅವರ ಲಾಸ್ಟ್ಗೆ ಬರ್ತದೆ ಫೈನಲ್, ಆದ್ರೆ ಅದು ಮೆಚುರಿಟಿ ಪೀರಿಯಡ್ ಅಲ್ಲಿ ಬರ್ತಿದ್ದಾರೆ. ಹಾಗಾಗಿ ಇದಕ್ಕೆ ಫಸ್ಟ್ ಪ್ಲೇಸ್ ಅವ್ರು ತುಂಬಾ ಬರ್ತಿದ್ದಾರೆ, ಅದರಲ್ಲಿ ಭಾಗವತಂಗೆ ಫಸ್ಟ್ ಪ್ಲೇಸ್. ಯಾಕೆಂದ್ರೆ ಶ್ರೇಷ್ಠವಾದ ದೈವಿ ವಿಜ್ಞಾನ. ಸಾಮಾನ್ಯ ಜನರ ಪಾಲಿಗೆ ಅದು ಔಷಧದ ಹಾಗೆ. ನೋಡಿ, ಇದು ಬಹು ಔಷಧ, ಇದನ್ನ ನಾವು ಕುಡಿಬೇಕು. ಎಂತ ಆಗ್ತದೆ, ಇದನ್ನು ಡೈಲಿ ನಾವು ಕುಡಿಯುವುದಂದ್ರೆ ಡೈಲಿ ಕ್ಲಾಸ್ ಕೇಳೋದು. ಇದರಿಂದ ನಮ್ಗೆ ಇದು ಔಷಧಿ ಸಿಕ್ಕಿದಾಗೆ. ಡೈಲಿ ಅರ್ಧ ಗಂಟೆ ನಮ್ಗೆ ಇದು ಔಷಧಿ ಸಿಕ್ಕಿದ್ರೆ ನಾವು ಮತ್ತೆ ಸಾಯುವ ಸ್ಟೇಜ್ ಅಲ್ಲಿ ಒಂದು ರೀತಿ ನಮಗೆ ಕೃಷ್ಣನ ಸ್ಮರಣೆ ಬರ್ತದೆ. ಆ ರೀತಿ ಆಗ ಬಂದ್ರೆ ಎಸ್ ನಮ್ಗೆ ಸಾರ್ಥಕ.
ನೋಡಿ ಪ್ರಭುಪಾದ ಯಾಕೆ ಹೇಳುದು ಡೈಲಿ ಬೆಳಿಗ್ಗೆ ಒಂದು ಅರ್ಧ ಗಂಟೆ ಭಾಗವತಂ ಕೇಳಿ ಅಂತ? ಯಾಕಂದ್ರೆ ಈ ರೀತಿ ಕೇಳಿ 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 ಸಾವು ಎನಿ ಮೂಮೆಂಟ್ ಬರ್ತದೆ. ಈ ರೀತಿ ನಾವು ಕೇಳ್ತಾ ಇದ್ರೆ, ತುಂಬಾ ವರ್ಷ ಇದನ್ನ ಕೇಳ್ತಾ ಕೇಳ್ತಾ ಇದ್ರೆ ಸಾಯುವಾಗ ಎಂತ ಆಗ್ತದೆ, ಸಡನ್ ನಮ್ಗೆ ಇದರ ಸ್ಮರಣೆ ಬರ್ತದೆ. ಹಾಗಾಗಿ ಇದನ್ನು ನಾವು ಕೇಳಬೇಕು. ಸಾಯುವಾಗ ನಮಗೆ ಇದರ ಸ್ಮರಣೆ ಬಂದ್ರೆ ಎಸ್, ನಮ್ಮ ಸಕ್ಸೆಸ್. ನಾವು ಎಂತ ಕೇಳ್ತಾ ಇದ್ದೇವೆ, ಇದು ಸಕ್ಸೆಸ್. ಹಾಗಾಗಿ ಮೈನ್ ಉದ್ದೇಶ ಅದೇ. ಹಾಗಾಗಿ ಇದು ನಮ್ಮ ಔಷಧಿ, ಭವ ಔಷಧಿ. ಇದನ್ನು ನಾವು ಡೈಲಿ ಕೇಳಬೇಕು. ಕುಡಿಯುವುದಂದ್ರೆ ಕೇಳುವಂಥದ್ದು. ಈ ಔಷಧಿಯನ್ನು ಕುಡಿಯುವುದಂದ್ರೆ ಭಾಗವತಮನ್ನು ಕೇಳುವಂಥದ್ದು. ಅದರಲ್ಲಿ ಇರುವುದೆಲ್ಲ ಭಗವಂತನ ಅಲೌಕಿಕ ಕಾರ್ಯಗಳು ನಿರೂಪಣೆ, ಎಲ್ಲ ಈ ದಿವ್ಯವಾದ ಟ್ರಾನ್ಸೆಂಡೆಂಟಲ್ ಗುಣಗಳು. ಆದ್ರಿಂದ ಅದಕ್ಕೂ ಭಗವಂತನಿಗೂ ನಡುವೆ ಯಾವ ಭೇದವೂ ಇಲ್ಲ. ನೋಡಿ, ಭಾಗವತಂ ಮತ್ತೆ ಭಗವಂತನಿಗೆ ಯಾವುದೇ ಭೇದವಿಲ್ಲ. ಅದು ಭಗವಂತನ ಸಾಹಿತ್ಯ ರೂಪವಾದ ಅವತಾರ. ಇದು ಅವತಾರ, ಭಾಗವತಂ ಅವತಾರ. ಹೀಗಿರುತ್ತಾ ಸಾಮಾನ್ಯ ಜನರು ಅದರ ಮೂಲಕ ಭಗವಂತನ ಲೀಲಾ ನಿರೂಪಣೆಯನ್ನು ಶ್ರವಣ ಮಾಡಬಹುದು. ಅದಕ್ಕೆ ನಾರದಮುನಿ ಹೇಳುವಂಥದ್ದು. ಮತ್ತೆ ಸಾಮಾನ್ಯ ಜನರಿಗೆ, ಈಗ ನಮ್ಮಂತ ನಾವು ಸಾಮಾನ್ಯ ಜನರು, ನಮಗೆ ಇದರ ನಿರೂಪಣೆ ಶ್ರವಣ ಮಾಡಬಹುದು. ಇದು ವೇದವ್ಯಾಸರು ಕೊಟ್ಟ ಒಂದು ನಮಗೆ ಆಪರ್ಚುನಿಟಿ. ನಾರದಮುನಿ ಹೇಳಿದ ಮೇಲೆ ವೇದವ್ಯಾಸರನ್ನು ಕೊಟ್ಟಿದ್ದಾರೆ. ಹಾಗಾಗಿ ನಮಗೆ ಇದೊಂದು ಭಾಗ್ಯ ಸಿಕ್ಕಿದೆ. ಆದ್ರಿಂದ ಅವರಿಗೆ ಭಗವಂತನ ಸಂಬಂಧ ಏರ್ಪಟ್ಟು ಕ್ರಮೇಣ ಅವರು ಲೋಕವ್ಯಾಧಿಗಳಿಂದ ಶುದ್ಧರಾಗಲು ಸಮರ್ಥರಾಗುವರು. ಲೋಕವ್ಯಾಧಿ, ಲೋಕದಲ್ಲಿ ತುಂಬಾ ವ್ಯಾಧಿ ಉಂಟು, ರೋಗಗಳು. ಅದರಿಂದ ನಾವು ಶುದ್ಧರಾಗಬೇಕು. ಅದರಿಂದ ಶುದ್ಧರಾಗಬೇಕಿದ್ರೆ ನಾವು ಭಾಗವತಂ ಕೇಳಬೇಕು. ತಜ್ಞರಾದ ಭಕ್ತರು ಕೂಡ ಅಂತವರನ್ನು ಪರಿವರ್ತಿಸಲು ಕಾಲದೇಶಗಳಿಗೆ ಅನುಗುಣವಾದ ಹೊಸ ಹೊಸ ರೀತಿ ವಿಧಾನವನ್ನು ಕಂಡುಕೊಳ್ಳಬಹುದು. ನೋಡಿ, ಈಗ ನಮ್ದು ಹೊಸ ವಿಧಾನ ಎಂತ ಅಂದ್ರೆ ಈ ಝೂಮ್ ಅಲ್ಲಿ, ಆನ್ಲೈನ್ ಅಲ್ಲಿ, ಇದು ಹೊಸ ವಿಧಾನ. ನೋಡಿ, ಪ್ರಭುಪಾದಿಗೆ ಎಲ್ಲ ಗೊತ್ತುಂಟು. ಪ್ರಭುಪಾದಿ ಇದನ್ನು ಬರ್ತದ್ದು 60s ಅಲ್ಲಿ ಬರ್ತದ್ದು. ಈಗ ಆಲ್ಮೋಸ್ಟ್ 60 ವರ್ಷದ ಹಿಂದೆ ಬರ್ತದ್ದು ಪ್ರಭುಪಾದ. ಆಲ್ಮೋಸ್ಟ್ 58 ವರ್ಷದ ಹಿಂದೆ ಇದನ್ನು ಬರ್ತದ್ದು. ಮತ್ತೆ ಅವರು ಅಮೆರಿಕಗೆ ಹೋದದ್ದು. ಇದನ್ನು ಫಸ್ಟ್ ಮೊದಲ ಸ್ಕಂದ ಬರೆದು ಮತ್ತೆ ಅವರು ಹೋದದ್ದು ಅಮೆರಿಕಾಗೆ. ಹಾಗಾಗಿ ಆಗಲೇ ಪ್ರಭುಪಾದಿಗೆ ಗೊತ್ತುಂಟು ಯಾವುದು, ತಜ್ಞರಾದ ಭಕ್ತರು ಕೂಡ ಅಂತವರನ್ನು ಪರಿವರ್ತಿಸಲು ಕಾಲದೇಶ ಅನುಗುಣವಾದ ಹೊಸ ಹೊಸ ರೀತಿ ವಿಧಾನ. ನೋಡಿ, ಈಗ ಹೊಸ ರೀತಿ ಬಂದಿದೆ ಆನ್ಲೈನ್ ಅಲ್ಲಿ, ಝೂಮ್ ಅಲ್ಲಿ ಕ್ಲಾಸ್. ಇದೆಲ್ಲ ಶುದ್ಧ ಭಕ್ತರಿಗೆಲ್ಲ ಕಾಣ್ತದೆ, ನಮಗೆ ಅಲ್ಲ. ಭಕ್ತಿ ಸೇವೆ ಎನ್ನುವುದು ಚೈತನ್ಯ ಪೂರ್ಣವಾದ ಚಟುವಟಿಕೆ. ಯಾವಾಗಲೂ ಭಕ್ತಿ ಸೇವೆ, ಯಾವಾಗಲೂ ನಾವು ಭಕ್ತಿ ಸೇವೆಯಲ್ಲಿ ಫ್ರೆಶ್ ಆಗಿರ್ತೇವೆ. ಮತ್ತೆ ಹೊಸ ಹೊಸ ನಮಗೆ ಥಾಟ್ಸ್ ಬರ್ತದೆ. ಮಂದ ಬುದ್ಧಿಯ ಲೌಕಿಕ ಜನತೆಯಲ್ಲಿ ಅದನ್ನು ಬಿತ್ತಲು ಯೋಗ್ಯವಾದ ವಿಧಾನಗಳನ್ನು ತಜ್ಞರಾದ ಭಕ್ತರು ಕಂಡುಕೊಳ್ಳಬಹುದು. ನೋಡಿ, ಮಂದ ಬುದ್ಧಿಯ ಲೌಕಿಕ ಜನ, ನಾವೆಲ್ಲ ಆಕ್ಚುಲಿ ಮಂದ ಬುದ್ಧಿಯವರು. ಪ್ರಭುಪಾದ ಕೃಪೆಯಿಂದ ನಾವು ಈಗ ಕೃಷ್ಣ ಪ್ರಜ್ಞೆ ಬಂದಿದ್ದೇವೆ. ಆಕ್ಚುಲಿ ನಾವು ಮಂದ ಬುದ್ಧಿಯವರು. ನಾವು ಲೌಕಿಕ ನಾವು ಕೂಡ ಲೌಕಿಕ ಜನರೇ, ಮಂದ ಬುದ್ಧಿಯವರು. ಜನತೆಯಲ್ಲಿ ಅದನ್ನು ಬಿತ್ತಲು ಯೋಗ್ಯವಾದ ವಿಧಾನ ತಜ್ಞರಾದ ಭಕ್ತರು ಕಂಡುಕೊಳ್ಳಬಹುದು. ಭಗವಂತನ ಸೇವೆಯ ಸಂಬಂಧದಲ್ಲಿ ಭಕ್ತರು ನಡೆಸುವ ಅಂತ ಅಲೌಕಿಕ ಕಾರ್ಯಗಳು ಲೋಕಾಸಕ್ತರಾದ ಮೂಢ ಜನರ ಸಮಾಜದಲ್ಲಿ ಹೊಸ ಜೀವನ ರೀತಿಯನ್ನೇ ತೆರೆಯಬಹುದು. ಯಾರು ಭಾಗವತಂ ಕೇಳ್ತಾನೆ ಅವನ ಲೈಫ್ ಚೇಂಜ್ ಆಗಾಯ್ತು, ಹೊಸ ಜೀವನ ಅವನು. ಪ್ರಭುಪಾದ ಹೇಳ್ತಾರೆ, ಹೂ and all is hearing Bhagavatam is not going to die. ಅವ ಸಾಯುವುದಲ್ಲಂತೆ, ಅವ ಇರುವುದಂದ್ರೆ ಹೇಗೆ ನೋಡಿ, ಇವತ್ತಿನ ದಿನ ಈಗ ಮಾರ್ಚ್ 4, 2021 ಈ ದಿವಸ ಹೋಯ್ತು. ನಾವೀಗ ಸಾವಿಗೆ ಹತ್ತಿರ ಆಗುವಂಥದ್ದು. ಅಂದ್ರೆ ಒಂದು ದಿವಸ ಹೋಯ್ತು ನಮ್ದು, ಅಂದ್ರೆ ನಾವು ಸಾವಿಗೆ ಹತ್ತಿರ ಆಗ್ತಾ ಇದೆ. ಪ್ರಭುಪಾದ ಹೇಳ್ತಾರೆ, ಯಾರು ಭಾಗವತಂ ಓದ್ತಾನೆ ಅವ ಇರುವುದು, ಅವ ಸಾಯುವುದಲ್ಲ, ಅವ ಇರುವುದು, ಈಸ್ ಗೋಯಿಂಗ್ ಟು ಲಿವ್. ಹಾಗಾಗಿ ಇದನ್ನು ನಾವು ತಿಳಿಯಬೇಕು. ಭಗವಂತನ ಸೇವೆ ಸಂಬಂಧದಲ್ಲಿ ಭಕ್ತರು ನಡೆಸುವ ಅಂತ ಅಲೌಕಿಕ ಕಾರ್ಯಗಳು ಲೋಕಾಸಕ್ತರಾದ ಮೂಢ ಜನರ ಸಮಾಜದಲ್ಲಿ ಹೊಸ ಜೀವನ ರೀತಿಯನ್ನೇ ತೆರೆಯಬಹುದು. ಹಾಗೆ ನಮ್ಗೆ ಈಗ ಹೊಸ ಜೀವನ, ಹೊಸ ಬದುಕು ಸಿಕ್ಕಿದೆ ಪ್ರಭುಪಾದ ಕೃಪೆಯಿಂದ. ಶ್ರೀ ಚೈತನ್ಯ ಮಹಾಪ್ರಭುಗಳು ಮತ್ತು ಅವರ ಅನಂತರ ಬಂದ ಅನುಯಾಯಿಗಳು ಈ ದಿಕ್ಕಿನಲ್ಲಿ ತುಂಬಾ ಪರಿಣಿತಿಯನ್ನು ತೋರಿಸಿದ್ದಾರೆ. ಹಾಗಾಗಿ ಇದೆಲ್ಲ ಮಹಾಪ್ರಭುದು ಕೃಪೆ, ಚೈತನ್ಯ ಮಹಾಪ್ರಭುದು ಮತ್ತೆ ಗೋಸ್ವಾಮಿಗಳ ಕೃಪೆ. ಅವರು ಇದನ್ನೆಲ್ಲ ತಂದದ್ದು. ಈಗ ಯಾರಾದರೂ ಅದೇ ವಿಧಾನ ಅನುಸರಿಸಬಹುದು. ಹಾಗೆ ಮಾಡಿ ಕಲಾಮಯವಾದ ಈ ಯುಗದ ಲೌಕಿಕರಿಗೆ ಪಾರಮಾರ್ಥಿಕ ತಿಳುವಳಿಕೆಯಿಂದ ಕೂಡಿದ ಶಾಂತಿ ಜೀವನ ದೊರೆಯುವಂತೆ ಮಾಡಬಹುದು. ಈಗ ನಾವು ಚೈತನ್ಯ ಮಹಾಪ್ರಭು ಗೋಸ್ವಾಮಿಗಳ ಈ ಮಾರ್ಗದಲ್ಲಿ ನಾವು ಹೋದ್ರೆ ನಮ್ಗೆ ಕಲಾಯುಗ, ಈ ಕಲಿಯುಗ ಅಂದ್ರೆ ತುಂಬಾ ವರ್ಸ್ಟ್, ಇದರಲ್ಲಿ ನಮ್ಗೆ ಶಾಂತಿ ಜೀವನ ದೊರೆಯುತ್ತದೆ. ಎಸ್, ಹರೇ ಕೃಷ್ಣ.
वाञ्छाकल्पतरुभ्यश्च कृपा सिन्धुभ्यो च पतितानां पावनेभ्यो वैष्णवेभ्यो नमो नमः। अनंत कोटि वैष्णव की जय।